ತುಮಕೂರಿನಿಂದ ಗೌರಿಬಿದನೂರು ಕಡೆಗೆ ಹೋಗುತ್ತಿದ್ದ ಖಾಸಗಿ ಬಸ್ ಒಂದರಲ್ಲಿ ಬಸ್ಸಿನ ಟಾಪ್ನಲ್ಲಿ ಕೂಡ ಜನರು ಪ್ರಯಾಣ ಮಾಡ್ತಾ ಇದ್ರು. ಇದನ್ನು ಕಂಡ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಬಸ್ಸನ್ನು ನಿಲ್ಲಿಸಿ ಬಸ್ಸಿನ ಮೇಲೆ ಇದ್ದ ಪ್ರಯಾಣಿಕರನ್ನು ಇಳಿಸಿದ ಘಟನೆ ನಡೆದಿದೆ. ಬಸ್ಸಿನ ಒಳಗೆ ಹಾಗೂ ಟಾಪ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಅಪಾಯಕಾರಿಯಾಗಿ ಪ್ರಯಾಣ ಮಾಡ್ತಾ ಇದ್ರು. ಬಸ್ಸನ್ನು ಹಿಂಬಾಲಿಸಿಕೊಂಡು ಬಂದ ಚೇತನ್ ಕುಮಾರ್ ಬಸ್ಸನ್ನು ನಿಲ್ಲಿಸಿದರು. ಅಲ್ಲದೆ ಚಾಲಕ ಹಾಗೂ ಮಾಲೀಕನ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ಬಸ್ಸಿನ ಮೇಲೆಯೂ ಜನರನ್ನ ಕೂರಿಸಿಕೊಂಡಿದ್ರು. ಓವರ್ ಸ್ಪೀಡ್ ಆಗಿ ಬಸ್ ಸಂಚಾರ ಮಾಡ್ತಾ ಇತ್ತು. ಬಸ್ಸಿನ ಮೇಲೆ ಇದ್ದವರನ್ನ ಇಳಿಸಿದ ಬಳಿಕ ಬೇರೆ ಬಸ್ಸಿನಲ್ಲಿ ಹೋಗುವಂತೆ ಅವರಿಗೆ ಸೂಚನೆ ನೀಡಲಾಗಿದೆ. ಇನ್ನೊಂದೆಡೆ ಹಬ್ಬಗಳಿಗೆ ಜನರು ಊರಿಗೆ ಹೋಗುತ್ತಿದ್ದ ಕಾರಣ ಜನರನ್ನ ಸುರಕ್ಷಿತವಾಗಿ ತಲುಪಿಸಿದ ಬಳಿಕ ಬಸ್ಸನ್ನು ಸ್ಟೇಷನ್ಗಳಿಗೆ ಹಾಕುವಂತೆ ಚಾಲಕನಿಗೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸೂಚನೆ ನೀಡಿದರು. ಖಾಸಗಿ ಬಸ್ ಚಾಲಕರು ಹಾಗೂ ಮಾಲೀಕರಿಗೆ ಸಭೆಯನ್ನು ಕರೆದು ಓವರ್ ಸ್ಪೀಡ್ ಹಾಗೂ ಓವರ್ ಲೋಡ್ ಹಾಕಬಾರದು ಎಂದು ಜಾಗೃತಿ ಮೂಡಿಸಿದರು. ಇಂತಹ ಘಟನೆ ಮರುಕಳಿಸುತ್ತಲೇ ಇದೆ. ಪೊಲೀಸರು ಇಂತಹ ಕೇಸುಗಳಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ. ಜೊತೆಗೆ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅವರ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಬರ್ತಾರಂತೆ ಬಸ್ಸನ್ನ ಕಳ್ಸೋಲ್ಲ. ಅಲ್ಲ ಅದೇ ವಾಪಸ್ ಬರ್ಬೇಕು.